ಆಳ್ವಾಸ್ ಪ್ರಗತಿ ಮೇಳ ಅದೆಷ್ಟೋ ನಿರುದ್ಯೋಗಿಗಳ ಬದುಕು ಬದಲಿಸಿದೆ. ಇದೀಗ ಅದಕ್ಕೆ ಮತ್ತೆ ನಿದರ್ಶನ ಎಂಬಂತೆ ಬಂಟ್ವಾಳದ ಕುರಿಯಾಳ ಗ್ರಾಮದ ವಿಕಲಚೇತನ ಯುವತಿ ಭಾಗ್ಯಶ್ರೀಯು ಉದ್ಯೋಗ ಭಾಗ್ಯ ಪಡೆದಿದ್ದಾರೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ಅವರ ನೇತೃತ್ವದಲ್ಲಿ ಮೂಡಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿರುವ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳದ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಕುರಿಯಾಳ ಗ್ರಾಮದ ವಿಕಲಚೇತನ ಪದವೀಧರೆ ಭಾಗ್ಯಶ್ರೀ ಅವರಿಗೆ ಇದೀಗ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಾವಕಾಶ ದೊರೆತಿದೆ. ಪದವಿ ಶಿಕ್ಷಣ ಪೂರ್ಣಗೊಳಿಸಿದ್ದರೂ ಸೂಕ್ತ ಉದ್ಯೋಗ ದೊರೆಯದೆ ಮನೆಯಲ್ಲೇ ಉಳಿದಿದ್ದ ಅವರಿಗೆ ಉದ್ಯೋಗ ಮೇಳ ಹೊಸ ಅವಕಾಶದ ಬಾಗಿಲು ತೆರೆದಿದೆ. ಉದ್ಯೋಗ ಮೇಳದ ಮೂಲಕ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವ ಭಾಗ್ಯಶ್ರೀ ಅವರು ಆಗಸ್ಟ್ 17ರಂದು ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಪದವಿ ಪಡೆದ ಬಳಿಕ ಉದ್ಯೋಗ ಪಡೆಯಬೇಕೆಂಬ ಆಶೆ ಹೊಂದಿದ್ದ ಅವರಿಗೆ ಇದೀಗ ತಮ್ಮ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ದೊರೆತಿರುವುದು ಸಂತಸಕ್ಕೆ ಕಾರಣವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಶಾಸಕ ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ಭಾಗ್ಯಶ್ರೀ ಅವರಿಗೆ ಉದ್ಯೋಗ ದೊರೆತಿರುವುದು ಅತ್ಯಂತ ಸಂತಸದ ವಿಚಾರ. ಉದ್ಯೋಗ ಮೇಳದ ಮೂಲಕ ತಾಲೂಕಿನ ಯುವ ಜನತೆಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುವ ಉದ್ದೇಶ ಹೊಂದಿದ್ದೇವೆ. ಭಾಗ್ಯಶ್ರೀ ಅವರಂತೆ ತಾಲೂಕಿನ ಇನ್ನಷ್ಟು ಯುವಕರು ಈ ಉದ್ಯೋಗ ಮೇಳದ ಪ್ರಯೋಜನ ಪಡೆದುಕೊಂಡಿರುವ ಸಾಧ್ಯತೆ ಇದ್ದು, ಎಷ್ಟು ಮಂದಿ ಉದ್ಯೋಗ ಪಡೆದಿದ್ದಾರೆ ಎಂಬುದರ ಮಾಹಿತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ಉದ್ಯೋಗ ಪಡೆದ ಭಾಗ್ಯಶ್ರೀ ಕೂಡ ಉದ್ಯೋಗ ಲಭಿಸಿರುವುದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, ನಾನು ಭಾಗ್ಯಶ್ರೀ ಬಂಟ್ವಾಳದಿಂದ. ನನಗೆ ಆಳ್ವಾಸ್ ಪ್ರಗತಿ 2026 ಪ್ಲೇಸ್ಮೆಂಟ್ ಆಯಿತು ಡಾಕ್ಟರ್ ರೆಡ್ಡಿ ಫೌಂಡೇಶನಲ್ಲಿ. ನನಗೆ ಆಳ್ವಾಸ್ ಪ್ರಗತಿ ಬಗ್ಗೆ ಹೇಗೆ ಗೊತ್ತಾಗಿದ್ದಂದರೆ, ಇಲ್ಲಿ ನಮ್ಮದು ಬಂಟ್ವಾಳ ತಾಲೂಕಲ್ಲಿ ಪೂರ್ವ ತಯಾರಿ ಅಂತ ಒಂದು ಮಾಡಿದರು. ನನಗೆ 1 ಇಯರಿಂದ ಜಾಬ್ ಆಗಿರಲಿಲ್ಲ. ನಂದು ಆಗಸ್ಟ್ ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿತ್ತು ಮಾಸ್ಟರ್ಸ್ ಎಲ್ಲ. ಬಟ್ ನಾನು ತುಂಬ ಕಂಪನಿಗೆಲ್ಲ ಟ್ರೈ ಮಾಡಿದೆ, ಬಟ್ ನನಗೆ ಯಾವ ಥರ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಆಮೇಲೆ ನ್ಯೂಸ್ ಪೇಪರೆಲ್ಲ ಬಂದರು, ಅಂದರೆ ನನಗೆ ಜಾಬ್ ಆಪರ್ಚುನಿಟಿ ಸಿಗಲಿಕ್ಕೆ ಏನಾದರೂ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಎಲ್ಲ ಮಾಡಿದರು ಗೌರ್ಮೆಂಟಿಗೆ. ಇದನ್ನು ನಮ್ಮ ಊರಿನ ಅಂದರೆ BJP ಕಾರ್ಯಕರ್ತರು ನಮ್ಮ ಶಾಸಕರಾದಂಥ ರಾಜೇಶ್ ಉಳಿಪ್ಪಾಡಿ ಗುತ್ತು ಸರಿಗೆ ಅದನ್ನು ಸೆಂಡ್ ಮಾಡಿದರು. ಸೊ ಅವರು ಅದನ್ನು ನೋಡಿ, ನೀವು ಆಳ್ವಾಸ್ ಪ್ರಗತಿ ಪೂರ್ವ ತಯಾರಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಬನ್ನಿ ಅಂತ ಹೇಳಿದರು. ಹಾಗೆ ನಾನು ಅಲ್ಲಿಗೆ ಹೋಗಿದ್ದೆ. ಆಗ ವಿವೇಕಾನಂದ ಸರ್ ಮೀಟ್ ಆದರು. ಅವರು ಹೇಳಿದರು, ಬನ್ನಿ ನೀವು, ನಾವು ವೆಹಿಕಲ್ ಫೆಸಿಲಿಟಿ ಎಲ್ಲ ಕೊಡ್ತೇವೆ ಅಂತ. ಹಾಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ನಂಗೆ ಪ್ಲೇಸ್ಮೆಂಟ್ ಆಯಿತು. ಅದಕ್ಕೆ ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಸ್ಥಳೀಯ BJP ಕಾರ್ಯಕರ್ತರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.